ಕಣಚೂರು ಮೆಡಿಕಲ್ ಕಾಲೇಜ್ ಹಾಗೂ ಸಂಶೋಧನಾ ಕೇಂದ್ರ ಇದರ ಆಶ್ರಯದಲ್ಲಿ ನೂತನವಾಗಿ ಎಂಬಿಬಿಎಸ್ಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಾಗಾರವು ಕಣಚೂರು ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಡೀನ್ ಡಾಕ್ಟರ್ ಎಚ್.ಎಸ್. ವಿರೂಪಾಕ್ಷರವರು ನೂತನ ವಿದ್ಯಾರ್ಥಿಗಳ ಪ್ರವೇಶ ಆಗಿದೆ. ಆದರೆ ಪ್ರವೇಶ ಮುಖ್ಯ ಆಗಿರುವುದಿಲ್ಲ, ಅಧ್ಯಯನ ಮುಖ್ಯ ಆಗಿರುತ್ತದೆ. ಎಂಬಿಬಿಎಸ್ ಶಿಕ್ಷಣಕ್ಕೆ ಅಗತ್ಯವಾದ ಎಲ್ಲ ವ್ಯವಸ್ಥೆಗಳು ಇಲ್ಲಿವೆ. ಶಿಕ್ಷಕರ ಹಾಗೂ ಗ್ರಂಥಾಲಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಮುತುವರ್ಜಿ ವಹಿಸಿ ಕಲಿಯಬೇಕು. ಫೆಬ್ರವರಿ 14ರಂದು ಎಂಬಿಬಿಎಸ್ ಪ್ರವೇಶ ಮುಕ್ತಾಯಗೊಳಿಸಿ ಫೆಬ್ರವರಿ 23ರಂದು ತರಗತಿ ಆರಂಭಿಸಲಾಗಿದೆ. 3 ಆಂತರಿಕ ಪರೀಕ್ಷೆ ನಡೆಯಲಿದ್ದು, ಕೊನೆಯ ಆಂತರಿಕ ಪರೀಕ್ಷೆ ಸಿದ್ಧತಾ ಪರೀಕ್ಷೆ ರೀತಿಯಲ್ಲಿ ನಡೆಯುತ್ತದೆ ಎಂದು ಮಾಹಿತಿ ನೀಡಿದರು. The student should have passed all the third MBBS part 1 subjects, that is ENT, community medicine, ophthalmology. The final year examination is called the next exam, and probably you will be the first batch to appear for this next exam in April 2026, which will be the basis for gaining entry to postgraduate courses in the country, as well as to the license to practice medicine in the country. Though the NMC has issued a calendar of events to start the first MBBS course on the 14th of February, the first round of admissions only ended. Respective faculty, 75% of attendance is compulsory at the foundation course. At the end of the course, on completion of final MBBS, you are required to undergo what is known as compulsory rotating medical internship, and then it may follow you may need to execute the rural service bond who have given it to KEA at the time of admission. ಕಣಚೂರು ಮೆಡಿಕಲ್ ಕಾಲೇಜ್ ಹಾಗೂ ಸಂಶೋಧನಾ ಕೇಂದ್ರದ ಚೇರ್ಮನ್ ಕಣಚೂರು ಮೋನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಜೊತೆ ಪೋಷಕರು ಇರಬೇಕು, ಆಗ ಮಾತ್ರ ಎಂಬಿಬಿಎಸ್ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಾಥ್ ಸಿಗುತ್ತದೆ. ಶಿಕ್ಷಕರ ವ್ಯವಸ್ಥೆ ಎಲ್ಲವೂ ಇದೆ, ಕಲಿಕೆ ಮಾತ್ರ ನಮ್ಮ ಗುರಿ ಎಂದುಕೊಂಡು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಮುಂದುವರಿಯಬೇಕು. ಕಲಿಕೆ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಶಿಕ್ಷಣಕ್ಕೆ ಜಾಸ್ತಿ ಒತ್ತು ನೀಡಬೇಕು. ಉತ್ತಮ ಅಂಕ ಪಡೆದು ಒಳ್ಳೆಯ ವೈದ್ಯರಾಗಿ ಹೊರಬರಬೇಕು ಎಂದು ಕರೆ ನೀಡಿದರು. ನಮ್ಮ ಸ್ಟೂಡೆಂಟ್ಗಳನ್ನ, ಡಾಕ್ಟರ್ಗಳನ್ನ ಮತ್ತು ಮೀಡಿಯಾದವ್ರನ್ನ ಎಲ್ಲರಿಗೂ ಶುಭವನ್ನು ಕೋರ್ತಾ ಅಭಿನಂದಿಸ್ತಾ, ನಿಮಗೆಲ್ಲವನ್ನು ನಮ್ಮ ಡೀನ್ ವಿವರಣೆಯಾಗಿ ಒಂದು ಲೆಕ್ಚರ್ ಹಾಲ್ನಲ್ಲಿ ಏನು ಪಾಠ ಮಾಡ್ತಾರೆ ಅದಕ್ಕಿಂತಲೂ ಹೆಚ್ಚಿನದಾಗಿ ನಿಮಗೆ ಹೇಳ್ಕೊಟ್ಟಿದ್ದಾರೆ. ಇದು ನಿಮ್ಮ ಜೀವನದ ಅತ್ಯಂತ ಮಹತ್ವವಾದ ಒಂದು ಲೆಸನ್, ಒಂದು ಪಾಠ ಅಂತ ಹೇಳುವುದನ್ನು ಮನಗಂಡು ನಿಮ್ಮ ಎದೆಯಲ್ಲಿ ಅಚ್ಚುಕಟ್ಟಾಗಿ ಅದನ್ನು ಉಳಿಸ್ಕೊಳ್ಬೇಕು. ಅವರು ಹೇಳಿದ ಪ್ರತಿಯೊಂದು ಮಾತು, ಪ್ರತಿಯೊಂದು ಕಾನೂನು, ಪ್ರತಿಯೊಂದು ಶ್ರದ್ಧೆ, ಅದೆಲ್ಲವನ್ನು ನೀವು ಜವಾಬ್ದಾರಿತವಾಗಿ ನಿರ್ವಹಿಸಿಕೊಂಡು ಈ ಬರುವ 5.5 ವರ್ಷ, 4.5 ವರ್ಷ ಮತ್ತು 1 ವರ್ಷ ನೀವು ಈ ಸಂಸ್ಥೆಯಲ್ಲಿ ಅತ್ಯುತ್ತಮ ಈ ದೇಶದ ಪ್ರಜೆಗಳಾಗಿ ಹೊರಹೊಮ್ಮಲಿಕ್ಕೆ ಅವರು ಹೇಳಿದ ಮಾತು ನಿಮಗೆ ಅತ್ಯಂತ ಸೂಕ್ತವಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರೀಶ್ ಶೆಟ್ಟಿ, ಡಾಕ್ಟರ್ ಕೆ.ಜಿ. ಕಿರಣ್, ಡಾಕ್ಟರ್ ರೋಹನ್ ಮೋನಿಸ್, ಡಾಕ್ಟರ್ ರೋಷನ್, ಡಾಕ್ಟರ್ ಸತೀಶ್ ಕುಮಾರ್, ಡಾಕ್ಟರ್ ಮಮತಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ದೇರಳಕಟ್ಟೆ.